ಅಯೋಧ್ಯೆಯ ಬಳಿಕ ಮಥುರಾ ಹಾಗೂ ಕಾಶಿಗೆ ಬಿಡುಗಡೆ ಎಂದು ಬಿಜೆಪಿ ನಾಯಕ ಹಾಗೂ ವಿಧಾನ ಪರಿಷತ್ನ ಮಾಜಿ ಸದಸ್ಯ ಗೋ ಮಧುಸೂದನ್ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ. ಅಯೋಧ್ಯೆಯ ರಾಮ ಜನ್ಮಭೂಮಿಯಲ್ಲಿ ಶ್ರೀರಾಮನ ಭವ್ಯ ಮಂದಿರ ನಿರ್ಮಾಣಕ್ಕೆ ಎಲ್ಲ ಸಿದ್ಧತೆಗಳು ನಡೆಯುತ್ತಿವೆ. ಇನ್ನು ನಮ್ಮ ಮುಂದಿನ ಗುರಿ ಮಥುರಾದ ಕೃಷ್ಣ ಹಾಗೂ ಕಾಶಿಯ ವಿಶ್ವನಾಥನ ಬಿಡುಗಡೆಯಾಗಿದೆ ಎಂದು ಗೋ ಮಧುಸೂದನ್ ಉಡುಪಿಯಲ್ಲಿ ಹೇಳಿದ್ದಾರೆ. ಹಿಂದೂಗಳ ಬಹುಕಾಲದ ನಿರೀಕ್ಷೆಯಾದ ಅಯೋಧ್ಯೆಯಲ್ಲಿ ರಾಮನಿಗೆ ಭವ್ಯ ಮಂದಿರ ಕಟ್ಟಲು ಎಲ್ಲ ವ್ಯವಸ್ಥೆ ಪೂರ್ಣಗೊಳ್ಳುವ ಕಾಲಘಟ್ಟದಲ್ಲಿ ನಾವಿದ್ದೇವೆ. ರಾಮ ಜನ್ಮಭೂಮಿಗೆ ಈಗಾಗಲೇ ಮುಕ್ತಿ ಸಿಕ್ಕಿದೆ. ದೇಶದ ಸಾಧು ಸಂತರು ಜನಸಾಮಾನ್ಯರು ಅಲ್ಲಿ ಮಂದಿರ ನಿರ್ಮಾಣದ ಸಂಕಲ್ಪ ತೊಟ್ಟಿದ್ದಾರೆ. ಇದಕ್ಕೆ ಅವಕಾಶ ಮಾಡಿಕೊಡುವಂತೆ ಪ್ರಧಾನಿಗೆ ಮನವಿ ಮಾಡಲಾಗಿದೆ ಎಂದು ಹೇಳಿದರು. ಇವತ್ತು ರಾಮ ಜನ್ಮಭೂಮಿಗೆ ಈಗಾಗಲೇ ಮುಕ್ತಿ ಸಿಕ್ಕಿ ಅನೇಕ ವರ್ಷಗಳಾಗಿದ್ದಾವೆ. ಅಲ್ಲಿ ಚಿಕ್ಕದಾದಂತಹ ಒಂದು ಮಂದಿರ ಇದೆ. ಭವ್ಯ ಮಂದಿರ ಕಟ್ಟುವಂತಹ ಒಂದು ಸಂಕಲ್ಪ ಬರುವಂತಹ ದಿನಗಳಲ್ಲಿ ಮಾಡಲೇಬೇಕು ಅಂತ ಹೇಳಿ ಇಡೀ ದೇಶ ಇವತ್ತು ಸಂಕಲ್ಪ ಮಾಡಿದೆ. ಇವತ್ತು ಇಡೀ ಸಮಾಜ, ಇಡೀ ಸಂತರು, ಇಡೀ ಸಾಧುಗಳು, ಸಾಮಾನ್ಯ ಜನರಿಂದ ಹಿಡಿದು ನೂರಾರು ಕೋಟಿ ಜನ ಪ್ರಧಾನಮಂತ್ರಿಗೆ ಕರೆ ಕೊಟ್ಟಿದ್ದಾರೆ. ನೀವು ಅಧ್ಯಾದೇಶ ಮಾಡ್ತಿರೋ, ಆದೇಶ ಮಾಡ್ತಿರೋ, ನ್ಯಾಯಾಲಯಕ್ಕೆ ಹೋಗ್ತಿರೋ, ಅದಕ್ಕೂ ನಮಗೂ ಸಂಬಂಧ ಇಲ್ಲ. ರಾಮನಿಗೆ ಭವ್ಯವಾದಂಥ ಮಂದಿರವನ್ನು ಈಗಲೇ ಕಟ್ಟಲೇಬೇಕು ನೀವು ಅಂತೇಳಿ ಪಹಲೆ ಮಂದಿರ ಬಾದ್ಮೇ ಎಲೆಕ್ಷನ್ ಅಂತ ಹೇಳಿದ್ದಾರೆ. ಬಹುಶಃ ಹಿಂದೂ ಸಮಾಜ ಇಂಥ ಒಂದು ಪೌರುಷದ ದಿನಗಳನ್ನು ಇಷ್ಟು ದಿನ ತೋರಿಸಿತ್ತ ಅಂತ ನನಗೆ ಅನಿಸ್ತಾ ಇರುವಂಥ